ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಮಹಿಳೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೀಡುವ ಗೃಹಲಕ್ಷ್ಮಿ ಯೋಜನೆಗೆ ರಾಜ್ಯಾದ್ಯಂತ ಚಾಲನೆ ದೊರೆತಿದೆ. ಪ್ರತಿ ಗ್ರಾಮ ಪಂಚಾಯಿತಿಯ ಬಾಪೂಜಿ ಸೇವಾ ಕೇಂದ್ರ ಮತ್ತು ಗ್ರಾಮ 1 ಇದರಲ್ಲಿ ಒಂದು ದಿನಕ್ಕೆ 60 ಮಂದಿ ಅರ್ಹ ಮಹಿಳೆಯರಿಗೆ ಸಮಯ ಮತ್ತು ದಿನಾಂಕ ಅವರ ಮೊಬೈಲ್ ಸಂಖ್ಯೆಗೆ ಸಂದೇಶ ಬಂದವರು ನಿಗದಿಪಡಿಸಿದ ಸ್ಥಳ ಮತ್ತು ಸಮಯದಲ್ಲಿ ನೋಂದಾಯಿಸಲು ಅವಕಾಶ ನೀಡಲಾಗಿದೆ. ಇಂದು 1 ಗಂಟೆ ತನಕ ಹಲವಾರು ಕೇಂದ್ರ ಮತ್ತು ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿದಾಗ ಎಲ್ಲಾ ಕಡೆ ಸರ್ವ ಸಮಸ್ಯೆ ಕಂಡು ಬಂದು ಮಹಿಳೆಯರು ಕಾದು ಕುಳಿತ ದೃಶ್ಯ ಕಂಡು ಬಂದಿದೆ. ಬೆಳಗ್ಗಿನಿಂದ ಒಂದು ನೋಂದಾವಣಿ ಕೂಡ ಆಗದೆ ಕಾದು ಕುಳಿತ ಮಹಿಳೆಯರು ಸಮಯಕ್ಕೆ ಸರಿಯಾಗಿ ಇನ್ನೊಬ್ಬರು ಬಂದು ಕಾದು ಕುಳಿತ ಘಟನೆ ಹೆಚ್ಚು ಕಂಡು ಬಂದು ಸರ್ವರ್ ವೇಗ ಹೆಚ್ಚಿಸಬೇಕಾಗಿದೆ ಎಂದು ಒತ್ತಾಯ ಕೇಳಿ ಬಂದಿದೆ. ನಮ್ಮ ಗ್ರಾಮ ಪಂಚಾಯತ್ನಲ್ಲಿ 2 ಕಡೆ, ಒಂದು ಗ್ರಾಮ 1 ಅದರಲ್ಲಿ 30 ಕಾರ್ಡುದಾರರಿಗೆ ಇವತ್ತು ಅದರ ಸರ್ಕಾರದ ಯೋಜನೆಯಡಿ ಅದನ್ನು ಫಲಾನುಭವಿಗಳನ್ನು ಇದು ಮಾಡುವಂಥದ್ದು.